ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಈಗ ಗಂಟೆ ಎಷ್ಟು ಗಂಟೆ ಇದೊಂದು 7:55. ಈಗ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು, ನೀವೇ ನೋಡ್ಬೇಕು. ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು, ಕಾಣ್ತಾ ಸ್ವಲ್ಪ ಜಾಸ್ತಿ ಮಳೆ, ನಿನ್ನೆಯಿಂದ ಪಿರಿ ಮಳೆ. ಇದು ಸ್ವಲ್ಪ ಮಧ್ಯದವರೆಗೆ ಬರ್ಲಿ, ಸ್ವಲ್ಪ ಜಾಸ್ತಿ ಬರ್ಲಿ. ಈಗ ಗಂಟೆ ಎಷ್ಟು ಆಗ ಹೇಳಿದೀನಿ, 7:55. ಅಲ್ಲು ಉಜ್ಜಿ ಹೋಗಿ ಅಲ್ಲು ಉಜ್ಜಿ ಬರುವ. ನಿನ್ನೆ ಬರುವಾಗ ಎಷ್ಟು ಗಂಟೆ ಆಗಿದೆ? 9:10 ಗಂಟೆ ಆಗಿದೆ. ನಿನ್ನೆ ನನ್ನ ಫ್ರೆಂಡಿನ ಬರ್ತ್ಡೇ ಇತ್ತು, ರವಿ ಎಂಬ. ಅವರ ಊಟ ಬೇಡ, ಅವರ ಬರ್ತ್ಡೇ ಮುಗಿದು ನಿನ್ನೆ. ಒಳ್ಳೆ ಜಾಲಿಯಾಗಿತ್ತು. ಆದ್ರೆ ಈಗ ನಾವು ಫಸ್ಟ್ ಅಲ್ಲು ಉಜ್ಜಿ ಬರುವ. ಮಳೆ ಬರ್ತುಂಟು ಫ್ರೆಂಡ್ಸ್, ನೀವೇನ್ ನೋಡಿ, ಒಳ್ಳೆ ರೀತಿಯಲ್ಲಿ ಮಳೆ ಬರ್ತುಂಟು. ಜೂಲಿಲಿ ಉಂಟು. ಮೈಂದು ಮಳೆ, ಮಂಜು ಮಳೆ. ಹೋಗಿ ಚಾಯ ಕುಡಿದುಕೊಂಡು ಬರುವ ಫ್ರೆಂಡ್ಸ್. ಮೊದಲು ಇದನ್ನು ಆಫ್ ಮಾಡುವ. ಮೊದಲು ಚಾಪೆಯನ್ನು ಮಡಚುವ. ಯಾಕೆ ಮಾಡೋದು, ನಾನು ತೋರಿಸ್ಬೇಕಿಲ್ಲ ಫ್ರೆಂಡ್ಸ್. ಇದು ನಮ್ಮ ಪೆರ್ಲ ಶಾಲೆಯ ಯೂನಿಫಾರ್ಮ್ ನೋಡಿ. ಇದೊಂದು ನೀವೇ ನೋಡಿ. ಕೊಡೆಯಲ್ಲ ಯಾಕೆ ಮಾರ, ಅಪ್ಪ ದೂರಪ್ಪ. ತೆಲಕ್ಕುಣೆ ಮಳೆ ಬರ್ಲಿ ಫ್ರೆಂಡ್ಸ್. ಹೋಗಿ ಅಲ್ಲುಜ್ಜಿ ಬರುವ. ಫ್ರೆಂಡ್ಸ್, ಈಗ ಚಾಯ್ ಕುಡಿದಿದ್ದೇನೆ. ಈಗ ಗಂಟೆ ಎಷ್ಟು ಗಂಟೆ ಆಯ್ತು? 8:10. ಚಾಯ್ ಅಂತ ಯಾವತ್ತೂ ಹೇಳುವಾಗ ನಮ್ಮ ಮನೆಯಲ್ಲಿ ದಿನವೂ ದೋಸೆವು ಓಡ್ಪಾಳೆವು. ಇವತ್ತು ಸಹ ದೋಸೆ 5 ದೋಸೆ ಉಂಟು, ನೀವೇ ನೋಡಿ. 5 ದೋಸೆ ಉಂಟು. 5ರಲ್ಲಿ 2 ದೋಸೆ ಮುಗಿಯಿತು. ಸ್ವಲ್ಪ ಮೊಟ್ಟೆ ಕರಿ ಉಂಟು. ಅದೇ ನಮ್ಮ ಮನೆಯಲ್ಲಿ ಯಾವತ್ತಿದ್ದು ಬ್ಲಾಕ್ ಟೀ. ಇದರೆಲ್ಲ ತಿಂದು ಬರುವ ವಾಯ್ಸ್. ಬನ್ನಿ. 1 hour later. ಹಾಯ್ ಫ್ರೆಂಡ್ಸ್, ಈಗ ಒಂದು ಮೂವಿ ನೋಡುವ. ಈಗ ಮಳೆ ಬರುವ ಚಾನ್ಸ್ ಉಂಟು, ಅದಕ್ಕೆ ಒಂದು ಮೂವಿ ನೋಡುವ. ಯಾವ ಮೂವಿ ಅಂದ್ರೆ ಅನ್ನಪೂರ್ಣಿ ಅಂತ ಒಂದು ತಮಿಳು ಮೂವಿ. ನಯನತಾರ ಆಕ್ಟ್ ಮಾಡಿದ ಒಂದು ಮೂವಿ. ಹೇಗೆ ಉಂಟು ನೋಡುವ. ಒಳ್ಳೆದಿಲ್ಲ ಅಂತ ಕಾಣ್ತದೆ, ಆದ್ರೂ ಸಹ ಒಮ್ಮೆ ಮೂವಿ ನೋಡಿಕೊಂಡು ಬರುವ. ಹೇಗೆ ಉಂಟಂತ ಮತ್ತೆ ಹೇಳ್ತೇನೆ, ಮತ್ತೆ ನೀವು ನೋಡಿ. ಅನ್ನಪೂರ್ಣಿ ಅಂತ. ಇದು ಯಾವ್ದ್ರಲ್ಲಿ ಬಂದದ್ದು? ಡಿಸ್ನಿಯಲ್ಲಿ ಬಂದದ್ದು. ಈಗ ಮೂವಿಯನ್ನು ನೋಡುವ. ಯಾವ ಮೂವಿ ಅಂದ್ರೆ ಅನ್ನಪೂರ್ಣಿ ಎಂಬ ಒಂದು ಮೂವಿ. ಗಂಟೆ ಎಷ್ಟು ಗಂಟೆ ಆಯ್ತು? 12 ಗಂಟೆ ಆಗುವ ನಮ್ಮ ಮೂವಿ ಮುಗೀತು. ಯಾವ ಮೂವಿ? ತಮಿಳು ಮೂವಿ ಅನ್ನಪೂರ್ಣಿ ಅಂತ. ಒಂದು ಅಡುಗೆ ತರ ಮೂವಿ. ನನಗೆ ಅಷ್ಟು ಇಷ್ಟ ಆಗಿಲ್ಲ, ಸ್ವಲ್ಪ ಲ್ಯಾಗ್ ಎಲ್ಲ ಇತ್ತು. ಬೇಕಾದ್ರೆ ನೋಡಿ ಅನ್ನಪೂರ್ಣಿ ಅಂತ. ನಯನತಾರ ಆಕ್ಟ್ ಮಾಡಿದ ಒಂದು ಮೂವಿ. ಒಂದು ಸಾಧಾರಣದೊಳವಿ, ಒಮ್ಮೆ ಬೇಕಾದ್ರೆ ನೋಡಿ ಅನ್ನಪೂರ್ಣಿ ಅಂತ. ಈಗ ನಮ್ಮ ಜೂಲಿ ಇಲ್ಲಿ ಉಂಟು. ಜೂಲಿ ಅಮ್ಮ ದೂರ ಹೋಗಿದ್ದಾರೆ, ಅಂದ್ರೆ ಪೆರ್ಲಕ್ಕೆ ಹೋಗಿದ್ದಾರೆ. ಇವತ್ತು ನಮ್ಮ ಪೆರ್ಲ ಟೌನ್ ಸಂತೆ. ಇವತ್ತು ಮಾರ್ಕೆಟ್. ಇವತ್ತು ಬುಧವಾರ ಅಲ್ಲ, ನೋಡುವ. ಇವತ್ತು ಬುಧವಾರ, ಇವತ್ತು 3 ತಾರೀಕು ಬುಧವಾರ. ಇವತ್ತು ಸಂತೆ ನಮ್ಮ ಊರಿನಲ್ಲಿ, ಅದಕ್ಕೆ ಪೆರ್ಲಕ್ಕೆ ಹೋಗಿದ್ದಾರೆ. ಎಂತ ಬೇಕು? ಬಾ. 1 hour later. ಹಾಯ್ ಫ್ರೆಂಡ್ಸ್, ಈಗ ಗಂಟೆ ಎಷ್ಟು ಗಂಟೆ ಆಯ್ತು? 1:15 ಆಯ್ತು. ಊಟಕ್ಕೆ ಎಂತ ಪದಾರ್ಥ ಇಲ್ಲ, ಅದಕ್ಕೆ ಒಂದು ಆಮ್ಲೆಟ್ ಮಾಡುವ. 2 ಮೊಟ್ಟೆ ಒಂದು ಆಮ್ಲೆಟ್ ಮಾಡುವ. ಹೇಗೆ ಉಪ್ಪು ಹಾಕಿದೇನಾ? ಉಪ್ಪು ಹಾಕಿದ್ದೀನಿ. ಇದನ್ನ ಸೈಡಿಗೆ ಇಡುವ.
ಹಾಯ್ ಫ್ರೆಂಡ್ಸ್, ಈಗ ದೂರ ಹೋಗುದಂತ ನಿನ್ನೆ ಹೇಳಿದ್ದೀನಿ. ನನ್ನ ಫ್ರೆಂಡಿನ ಮನೆಗೆ ಸ್ವಲ್ಪ ಕೆಲಸ ಬಾಕಿ ಉಂಟು, ಅದನ್ನು ಮುಗಿಸಿ ಬರುದು. ಒಂದು ರಾತ್ರಿ ಆಗೋದು 10 ಗಂಟೆ ಆಗ್ಬೋದು. ನಿನ್ನೆ ಸಹ 10 ಗಂಟೆ ಆಗಿದೆ. ಇವತ್ತಿನ ವಿಡಿಯೋ ಚಿಕ್ಕದಾದ ಲೈಫಲ್ಲಿ ನಡೆಯೋ ಚಿಕ್ಕದಾದ ಬೆಳಿಗ್ಗೆ ಏನು ಮಾಡಿದೆ ಅದನ್ನು ಮಾತ್ರ ವ್ಲಾಗ್ ಮಾಡಿ ನಿಮಗೆ ತೋರಿಸೋಷ್ಟೇ, ಒಂದು ಡೈಲಿ ವ್ಲಾಗ್ ಅಷ್ಟೇ. ಯಾವತ್ತು ಡೈಲಿ ವ್ಲಾಗ್ ಮಾಡ್ತೇನೆ ನಾನು. ನಾಳೆ ಒಂದು ಸ್ಪೆಷಲ್ ಆಗಿ ಮಾಡುವ. ನಮ್ಮ ಹಳೆಯ ಮನೆ ಉಂಟು, ಅದರ ಬಗ್ಗೆ ಒಂದು ಹಳೆಯ ಮನೆ ನಮ್ದಲ್ಲ, ಒಂದು ಬಾಡಿಗೆ ರೂಮ್, ಅದರ ಬಗ್ಗೆ ಮತ್ತು ಇದರ ಬಗ್ಗೆ, ನಮ್ಮ ಹೊಸ ಮನೆಯ ಬಗ್ಗೆ ಒಂದು ವಿಡಿಯೋ ಮಾಡುವ. ನಾಳೆ ಅಥವಾ ನಾಳ್ದು ಮಾಡುವ. ಇವತ್ತಿನ ವಿಡಿಯೋ ಚಿಕ್ಕದಾದ ವಿಡಿಯೋ. ಎಲ್ಲರಿಗೆಲ್ಲರಿಗೆ ಬೈ ಬೈ. ಯಾವತ್ತು ಖುಷಿಯಾಗಿರಿ. ಬಾಯ್ ಬಾಯ್.